ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಚ್ಚನಾಡಿ ಪ್ರದೇಶದಲ್ಲಿ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣದ ದಂಧೆ ನಡೆಯುತ್ತಿದ್ದು, ಕಾಂಗ್ರೆಸ್ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ದಂಧೆಯಲ್ಲಿ ತೊಡಗಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಚ್ಚನಾಡಿ ಪ್ರದೇಶದಲ್ಲಿ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಸುಮಾರು 2 ಎಕರೆ ಭೂಮಿ ಇದ್ದು, ಈ ಹಿಂದೆ ಅದರಲ್ಲಿ ಕೆಲವು ಪೌರ ಕಾರ್ಮಿಕರು ಮನೆ ನಿರ್ಮಿಸಿ ವಾಸವಾಗಿದ್ದಾರೆ. ಉಳಿದ ಶೇಕಡಾ 75 ಭಾಗ ಖಾಲಿ ಜಾಗವಿದ್ದು ಪೌರ ಕಾರ್ಮಿಕರಿಗೆ ಮೀಸಲಾಗಿರುತ್ತದೆ. ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಈ ಜಾಗದಲ್ಲಿ ಈ ಹಿಂದೆ 2020ರಲ್ಲಿ ಅಪರಿಚಿತರು ಅಕ್ರಮವಾಗಿ ಅನಧಿಕೃತ 9 ಮನೆ ನಿರ್ಮಾಣಕ್ಕೆ ಅಡಿಪಾಯ ನಿರ್ಮಿಸುವಾಗ ಸ್ಥಳೀಯರೊಂದಿಗೆ ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮ ಮನೆ ನಿರ್ಮಾಣವನ್ನ ಖಂಡಿಸಿ ಮಾಧ್ಯಮದ ಮೂಲಕ ಅಕ್ರಮ ಭೂ ಮಾಫಿಯಾವನ್ನ ಬಯಲಿಗೆ ಎಳೆದಿದ್ರು. ಪರಿಣಾಮವಾಗಿ ಪೊಲೀಸ್ ಇಲಾಖೆ ಅಕ್ರಮ ಮನೆ ನಿರ್ಮಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು. ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿರುವಂತೆ ಅಕ್ರಮ ಮನೆ ಕೆಲಸ ಮುಂದುವರೆದಾಗ ಸ್ಥಳೀಯರು ಮಂಗಳೂರು ಮಹಾನಗರ ಪಾಲಿಕೆಗೆ 2 ಬಾರಿ ದೂರು ಸಲ್ಲಿಸಿದ ಮೇರೆಗೆ ಪಾಲಿಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಮನೆ ನಿರ್ಮಾಣ ತಡೆಹಿಡಿಯುವಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕ್ಯಾರೆ ಮಾಡದೆ ಭೂಮಾಫಿಯಾ ಅಕ್ರಮ ಕಾಮಗಾರಿ ಮುಂದುವರೆಸಿದ್ದು, ಅದರ ಪರಿಣಾಮವಾಗಿ 2 ಮನೆ ಪೂರ್ಣಗೊಳ್ಳುವ ಹಂತದಲ್ಲಿ ಇದೆ. ಕಾನೂನಿನ ಭಯವಿಲ್ಲದೆ ಸರ್ಕಾರಿ ಜಾಗ ಹಾಗೂ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣವನ್ನ ಖಂಡಿಸಿದ ಸ್ಥಳೀಯರು ಮಾಜಿ ಶಾಸಕರ ಗಮನಕ್ಕೆ ತಂದ ಪರಿಣಾಮ ಮಾಜಿ ಶಾಸಕ ಮೊಯ್ದೀನ್ ಬಾವ ತನ್ನ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಜೊತೆ ಅಕ್ರಮ ನಿರ್ಮಾಣದ ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮ ನಿರ್ಮಾಣಗಾರರ ಜೊತೆ ಅಕ್ರಮ ನಿರ್ಮಾಣ ದಂಧೆಯಲ್ಲಿ ತೊಡಗಿರುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ರು. ಅಕ್ರಮ ಮನೆ ನಿರ್ಮಾಣದ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾಂಗ್ರೆಸ್ ಪಕ್ಷ ಹೋರಾಟ ನಡೆಸುವುದು ಅನಿವಾರ್ಯವಾದೀತು ಎಂದರು. ಈಗ ನಿನ್ನೆ ಮೊನ್ನೆ ದಿವಸ ಬಂದು ನೋಡುವಂತಹ ಸಂದರ್ಭದಲ್ಲಿ ಅರ್ಧ ಇದ್ದಂತಹ ಮನೆ ಪುನಃ ಯಾವುದೇ ಒಂದು ಹೆದರಿಕೆ ಇಲ್ಲದೆ ಅಧಿಕಾರಿಗಳ ಒತ್ತಡವನ್ನು ಮೀರಿ ಪೊಲೀಸ್ನವರ ಒಂದು ಕಟ್ಟಪ್ಪಣೆಯನ್ನು ಮೀರಿ ಇವತ್ತು ಅದನ್ನು ಫಿನಿಶ್ ಮಾಡಿಕೊಂಡು ಒಂದು ಮನೆಯನ್ನು ಇವತ್ತು ಮೊನ್ನೆ ದಿವಸ ಅವರು ಅದರಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಮನೆ ಒಕ್ಕಲು ಆಗಿದೆ. ಇವತ್ತು ಈ ಮನೆಯೂ ನಾಳೆ ನಾಡೋದ್ರಲ್ಲಿ ಒಕ್ಕಲು ಮಾಡುವಂಥ ಪರಿಸ್ಥಿತಿ ಉಂಟು. ಮತ್ತು ಇಲ್ಲಿ 2-3 ಬೇರೆ ಕಡೆ ಅಲ್ಲಿ ಒಂದು ಫೌಂಡೇಶನ್ ಆಗಿ ಮೇಲೆ ಗೋಡೆ ಏರ್ತಾ ಉಂಟು. ಅದೇ ಥರ ಮಾಡುವಂಥ ಚಿತ್ರಣ ಈ ಭಾಗದಲ್ಲಿ ಕಾಣ್ತಾ ಉಂಟು. ನಾನು ಇವತ್ತು ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಅಥವಾ ಕಮಿಷನರ್ ಇರ್ಬೋದು, ಮತ್ತು ಜಿಲ್ಲಾಧಿಕಾರಿಗಳಿರ್ಬೋದು, ತಮ್ಮ ಹತ್ರ ಕೇಳುವಂತಹದ್ದು, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನಿಲ್ವಾ? ಬಹುಶಃ ಅಂದೇ ಇದನ್ನು ಕೆಡವಿ ಹಾಕಿದರೆ ಇಂಥ ಕೆಲಸಗಳು ಆಗ್ತಿರಲಿಲ್ಲ. ಬಹುಶಃ ಅಂದು ಅವರ ಮೇಲೆ ಯಾವುದಾದ್ರೂ ಆ್ಯಕ್ಷನ್ ತೆಗೆದಿದ್ದರೆ, ಇದು ಕಟ್ಟಿದವರದ್ದು ಯಾರು ಕಟ್ಟಿದ್ರು ಅಂತೇಳಿ ಅವರ ಮೇಲೆ ಆ್ಯಕ್ಷನ್ ಏನಾದರೂ ತೆಗೆದುಕೊಂಡಿದ್ದರೆ ಅಧಿಕಾರಿಗಳು, ಇವತ್ತು ಎಲ್ಲರೂ ಹೆದರ್ತಿದ್ರು. ಇವತ್ತು ಯಾವುದು ಪೌರ ಕಾರ್ಮಿಕರಿಗಾಗಿ ಸೀಮಿತವಾಗಿಟ್ಟಂಥ ಸ್ಥಳದಲ್ಲಿ ಯಾರೋ ಬಂದು ನಾನು ನಿಮಗೆ ಕೂತ್ಕೊಳಿಸ್ತೇನೆ, ದುಡ್ಡು ತೆಗೆದುಕೊಂಡು ಸ್ಥಳದಲ್ಲಿ ಕೂತ್ಕೊಳಿಸುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದನ್ನು ನಾನು ಮಾಧ್ಯಮದ ಮೂಲಕ ಜನರಿಗೆ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೇನೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ಮಾತನಾಡಿ, ಸ್ವಚ್ಛ ಭಾರತಕ್ಕಾಗಿ ದುಡಿಯುವ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಜಾಗವನ್ನ ಕಬಳಿಸುವ ಭೂಮಾಫಿಯಾದ ಹಿಂದೆ ಇರುವವರನ್ನ ಪತ್ತೆ ಹಚ್ಚಿ ಸೂಕ್ತ ತನಿಖೆ ನಡೆಸಿ ಕಾನೂನು ಮೂಲಕ ದಂಡಿಸಿ ಮುಂದೆ ಯಾರೂ ಕಾನೂನನ್ನ ಕೈಗೆತ್ತಿಕೊಂಡು ಅಕ್ರಮ ಮಾಡದಂತೆ ನಿರ್ಮಾಣವಾಗಿರುವ ಕಟ್ಟಡವನ್ನ ತೆರವುಗೊಳಿಸಿ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ರು. ಮಂಗಳೂರಿನ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟಂತಹ ಸ್ಥಳ. ಪೌರ ಕಾರ್ಮಿಕರು ಇದರಲ್ಲಿ ಅವರಿಗೆ ವಿಂಗಡಣೆ ಮಾಡಿ ಮನೆ ಕಟ್ಟಲಿಕ್ಕೆ ಮಹಾನಗರ ಪಾಲಿಕೆ ಅವಕಾಶ ಮಾಡಿಕೊಡಬೇಕು. ಆದರೆ ಮಹಾನಗರ ಪಾಲಿಕೆಯ ಗಮನಕ್ಕೆ ಬರದೆ, ಯಾವುದೇ ಕಾನೂನು ಅಥವಾ ಡಾಕ್ಯುಮೆಂಟ್ ಇಲ್ಲದೆ ಯಾರೋ ಬಂದು ಇದನ್ನು ಅನಧಿಕೃತವಾಗಿ ಇಲ್ಲಿ ಮನೆಯನ್ನು ಕಟ್ತಾ ಇದ್ದಾರೆ. 1 ವರ್ಷಕ್ಕೆ ಹಿಂದೆ ನಾವು ಇಲ್ಲಿ ಬಂದಿದ್ದೆವು. 1 ವರ್ಷಕ್ಕೆ ಹಿಂದೆ ನಾವು ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು, ಮಾಜಿ ಶಾಸಕರಾದ ಮೊಯ್ದೀನ್ ಬಾವರವರು, ಇಲ್ಲಿನ ಕಾರ್ಪೊರೇಟರ್ ಅವರು, ಅನೇಕ ಜನ ಇಲ್ಲಿ ಬಂದು ನಾವು ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ಗೆ ಮನವಿ ಮಾಡಿದ್ದೆವು. ಆಗ ಅದನ್ನು ಪೊಲೀಸ್ನವರು ನಿಲ್ಲಿಸಿ ಕೆಲಸವನ್ನು ಸ್ಥಗಿತ ಮಾಡಿ ಹೋಗಿದ್ದಾರೆ. ಇವತ್ತು 1 ವರ್ಷದ ನಂತರ ಮತ್ತೆ ಯಾರೋ ಕುಮ್ಮಕ್ಕನ್ನು ಕೊಟ್ಟು ಆ ಮನೆಯನ್ನು ಫಿನಿಶ್ ಮಾಡಿದ್ದಾರೆ. ಮತ್ತೊಂದು ಮನೆ ಫಿನಿಶ್ ಮಾಡಿ ಗೃಹ ಪ್ರವೇಶ ಕೂಡ ಆಗಿದೆ. ಇದನ್ನು ಮುಗಿಸುವ ಹಂತದಲ್ಲಿ ಇದ್ದಾರೆ. ಅಂದರೆ ಈ ಕಾನೂನನ್ನು ಬಿಟ್ಟು ಮಹಾನಗರ ಪಾಲಿಕೆಯ ನಾವೀಗ ಕಮಿಷನರ್ನಲ್ಲಿ ಕೂಡ ಮಾತಾಡಿದ್ದೇವೆ, ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡಿದ್ದೇವೆ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಮಾತಾಡಿದ್ದೇವೆ, ಪೊಲೀಸ್ನವರು ಕೂಡ ಇಲ್ಲಿ ಬಂದಿದ್ದಾರೆ. ಇವರು ಯಾರಿಗೂ ಒಂದು ಅರಿವಿಗೆ ಬರದಂತೆ ಇಂಥ ಒಂದು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿ ವಾಸಿಸಲಿಕ್ಕೆ ಯಾರಾದರೂ
ಹಿಂದಿನಿಂದ ಕುಮ್ಮಕ್ಕು ಕೊಟ್ಟು ಇಂಥ ಕೆಲಸಗಳನ್ನು ಮಾಡಿಸಿದರೆ ಇದಕ್ಕೆ ಸರ್ಕಾರ ಹೊಣೆ ಅಲ್ವಾ? ಏನು ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದನ್ನು ಶೀಘ್ರವಾಗಿ ಅವರು ಬಂದು ಇದನ್ನು ಡೆಮಾಲಿಷ್ ಮಾಡಬೇಕು. ಈ ಕಟ್ಟಡವನ್ನು ಡೆಮಾಲಿಷ್ ಮಾಡಿದ ಮೇಲೆ ಮತ್ತೆ ಯಾರು ಕೂಡ ಇಲ್ಲಿ ಅನಧಿಕೃತವಾಗಿ ಕಟ್ಟಡ ಕಟ್ಟಲಿಕ್ಕೆ ಯಾರು ಬರುವುದಿಲ್ಲ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂಬ್ಳಿ ಮೆಲ್ವಿನ್, ಸ್ಥಳೀಯರಾದ ಸುಧಾಕರ್ ರಂಜನ್, ಸ್ಟಾನಿ ಅಳ್ವರೀಶ್, ಸತೀಶ್ ಶೆಟ್ಟಿ, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.